ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಚಾನಲ್. ಇವತ್ತು ನಾವು ಮಾಡ್ತಿದ್ವಿ ಹುರುಳಿಕಾಳು ಮತ್ತು ಬೀಟ್ರೋಟ್ ಗ್ರೇವಿ. ಹುರುಳಿಕಾಳು 2 ದಿವಸ ನೀರಲ್ಲಿ ಇಡಬೇಕು. ಒಂದು ದಿವಸ ನೀರಲ್ಲಿ ಮತ್ತು ಒಂದು ದಿವಸ ಬಟ್ಟೆಯಲ್ಲಿ ಕಟ್ಟಿ ಇಡಬೇಕು. ನೋಡಿ ಇಷ್ಟು ದೊಡ್ಡ ಆಗ್ತದೆ. ಇದಕ್ಕಿಂತ ದೊಡ್ಡದು ಆಗ್ತದೆ. ನಾನು ಬೇಗ ತೆಗೆದದ್ದು. ನೋಡಿ ಒಳ್ಳೆ ಮೊಳಕೆ ಬಂದಿದೆ. ಸಾಧಾರಣ ಬಂದಿದೆ, ಇನ್ನು ದೊಡ್ಡದಾಗಿ ಬರ್ತದೆ. ಇದು ಒಂದು ಬೀಟ್ರೋಟು, 2 ಟೊಮೆಟೊ ಮತ್ತು ಒಂದು ಈರುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಕಪ್ಪು ತೆಂಗಿನ ತುರಿ. ಈಗ ಮೊಳಕೆ ಬಂದನ್ನು ಇದು ಹುರುಳಿಕಾಳನ್ನ ಹಾಕುವ. ಇದಕ್ಕೆ ನೀರಿಗೆ ಮೊಳಕೆ ಬಂದ ಹುರುಳಿಕಾಳನ್ನು ಹಾಕುವ. ಮತ್ತು ಇದು ಬೀಟ್ರೋಟ್ ಹಾಕುವ. ಈಗ ಇದಕ್ಕೆ ಒಗ್ಗರಣೆ ಹಾಕಲಿಕ್ಕಿಲ್ಲ, ಅದಕ್ಕೆ ಎಲ್ಲ ಇದಕ್ಕೇ ಹಾಕೋದು. ಹಾಗೇನೆ ಹಾಕುವ, ಬೇಯಲಿಕ್ಕೆ ಇಡುವ ನೀರಲ್ಲಿ. ಈಗ 1 ಸ್ಪೂನ್ ಉಪ್ಪು ಹಾಕುವ, ಎಷ್ಟು ಬೇಕು ರುಚಿಗೆ ತಕ್ಕಷ್ಟು. ಒಂದು ಸ್ವಲ್ಪ ಬೆಲ್ಲ ಹಾಕುವ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಒಂದು 15 ವಿಷಲ್ ಇಡುವ. ಈಗ ಮುಚ್ಚಳ ಮುಚ್ಚಿ 15 ವಿಷಲ್ ಆಗಲಿ. ಈಗ ಒಂದು ಮಿಕ್ಸ್ ಜಾರ್ ತೆಗುವ. ಇದು ಒಂದು ಕಪ್ಪು ತೆಂಗಿನಕಾಯಿ ಇದಕ್ಕೆ ಹಾಕುವ. ತೆಂಗಿನಕಾಯಿ ಆದಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ರೆಡ್ ಚಿಲ್ಲಿ, 1-2 ಸ್ಪೂನು, ಮತ್ತು ಸ್ವಲ್ಪ ಸಾಸಿವೆ, ಸ್ವಲ್ಪ ಮೆಂತೆ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಮತ್ತು ಸಾಂಬಾರು ಪುಡಿ ಒಂದು ಸ್ಪೂನ್, 1.5 ಸ್ಪೂನ್. ಹಾಕಿ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡುವ. ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡುವ. ಈಗ ನೋಡಿ, ಇದು ರೆಡಿ ಆಗಿದೆ. ನೈಸ್ ಆಗಿದೆ ನೋಡಿ, ಒಳ್ಳೆ ನೈಸ್ ಆಗಿದೆ. ಈಗ ಆಗಿದೆ. ಈಗ ಮಿಕ್ಸ್ ಮಾಡುವ ಮಸಾಲ. ಈಗ ಸ್ವಲ್ಪ ನೀರು ಹಾಕುವ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಕಡೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕುವ. ಒಳ್ಳೆ ಕೊದಿ ಬರ್ತಾ ಉಂಟು. ಇದಾಯಿತು. ಇನ್ನು ಗ್ಯಾಸ್ ಆಫ್ ಮಾಡುವ. ನೋಡಿ ಫ್ರೆಂಡ್ಸ್, ಇದು ರೆಡಿಯಾಗಿದೆ. ಹುರುಳಿಕಾಳು ದೇಹಕ್ಕೆ ತುಂಬ ಒಳ್ಳೆಯದು, ತುಂಬ ಶಕ್ತಿ ಕೊಡ್ತದೆ. ಓಕೆ, ಇದು ಚೆಂದಾಗಿ ನೋಡಿ, ಒಳ್ಳೆ ಬಂದಿದೆ. ಮತ್ತು ಬೀಟ್ರೂಟು ಯಾರ ದೇಹದಲ್ಲಿ ರಕ್ತ ಎಲ್ಲ ಕಡಿಮೆ ಉಂಟು, ಅದು ವಾರಕ್ಕೆ 1-2 ಸಲ ತಿಂದರೆ ಒಳ್ಳೆಯದದು, ರಕ್ತ ಹೆಚ್ಚಿಸ್ತದೆ ಅದು ದೇಹದಲ್ಲಿ. ಓಕೆ ಫ್ರೆಂಡ್ಸ್, ಇದು ತುಂಬ ಒಳ್ಳೆ ರೆಸಿಪಿ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.